ರಿಷಬ್ ಶೆಟ್ಟಿ ಮಾಡಿದ ಚಲನ ನಟ ಏನಾದರೆ ನಮ್ಮ ತುಳುನಾಡು ಕ್ಷೇತ್ರ ಉತ್ತರ ಕನ್ನಡದಿಂದ ಕಾಸರಗೋಡು ಜಿಲ್ಲೆ ಮತ್ತು ಒಂದು ದೈವ ಇದೆ. ಕಲ್ಲುಟ್ಟಿ ಆಗಲಿ, ಪಂಜುರ್ಲಿ ಆಗಲಿ, ಕೊರಗಜ್ಜೆ ಆಗಲಿ, ಇದರ ಬಗೆಯನ್ನು ಮಾಡಿದ ಒಂದು ವ್ಯಕ್ತಿ ಅಂದರೆ ರಿಷಬ್ ಶೆಟ್ಟಿ. ಅರ್ಥ ಆಯ್ತಾ? ಅವನು ಯಾರು ಚೇತನ್ ಯಾರು ಅವನು ಏನಕ್ಕೆ ದೇವ ದಿವಸ ಅವನು ಘಟ್ಟದವನು. ಅವನ ಅಲ್ಲಿ ಚಾಮುಂಡಿಯಲ್ಲಿ ಇರ್ಬೋದು. ನಮಗಿಲ್ಲಿ ಅಜ್ಜ ಪಂಜುರ್ಲಿ, ಧೂಮವತಿ ಇದೆಲ್ಲ ಇರೋದು ನಮ್ಮಲ್ಲಿ. ಚಿತ್ರದ ಘಟ್ಟ ಅವನು ಯಾರು ನಂಜಿ ಆಗ್ತಿದ್ದೆ, ಅವನಿಗೆ ಯಾರು ಹಣ ಕೊಟ್ಟಿದ್ದಾರೆ ಅವನಿಗೆ. ರಿಷಬ್ ಶೆಟ್ಟಿ ಮಾಡಿದ ಕರ್ತವ್ಯನು ವರ್ಲ್ಡ್ ಫೇಮಸ್. ವಿದೇಶ ನಾನು ರವಿಚಂದ್ರ ಗಟ್ಟಿ ಅಂತ ಹೇಳ್ತೇನೆ. ನನ್ನದು ವರ್ಲ್ಡ್ ಫೇಮಸ್ ಆಗಿದೆ. ಅವರು ಪಾಪ ಬಡತನದಲ್ಲಿ ಮಾಡಿದ ಚಿಕ್ಕ ಅವರು ನಂದ ನವೀನಿಂದ ಚೇತನ್ ಅಂತ ನನ್ನ ರೋಮ್ ಅಲ್ಲ. ಅವನು ರಿಷಬ್ ಶೆಟ್ಟಿ ರೋಮ ತೆಗಿಲಿಕ್ಕಾಗ ಪಂಕ ಇಲ್ಲ ಅಂತ ಪಿಕ್ಚರ್ ಪಂಕ ಇದುಂಟು. ಅದು ಪಿಕ್ಚರ್ ವ್ಯವಹಾರ ಅಂತ ಉಂಟು ಪಿಕ್ಚರಲ್ಲಿ. ಇದು ಇವನು ಮಾಡಲಿ ಆಗ್ತಾನೆ. ಅವನು ಯಾರೇ ದೇವಸ್ ಅವನು ಯಾರು ಅವನು ಇಲ್ಲಿ ಕರ್ನಾಟಕನ ಚನ್ನಟ ಉದ್ಯಮಿ ಇರಬೇಕು. ಅವನು ಗೋಲ್ಮಾಗ ಯಾರು ಚಲನಚಿತ್ರ ಯಾರು ತುಂಬ ಚಿತ್ರ ಅವರು. ನನ್ನ ಎದುರಿಗೆ ಚನ್ನಟ ಯಾರಿದ್ದಾರೆ? ನಮ್ಮ ರಿಷಬ್ ಶೆಟ್ಟಿದಾರಲ್ಲ, ಬಂಜೂರ್ಲಿದ ನಮ್ದೆಲ್ಲ ಮಾಡಿದ ಜನರಿಗೆ ಹಿಂದೂ ಧರ್ಮ ಅಂತ ತೋರಿಸಿದವರು ಒಬ್ಬ ವ್ಯಕ್ತಿ ಅಂದರೆ ರಿಷಬ್ ಶೆಟ್ಟಿ. ಅದು ಗೊತ್ತು.